ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಇಯರ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಮಂತ್ಲಿ ಇನ್ಕಮ್ ಎಷ್ಟು, ಹಿಂದೆಂದ ಏನೇನೋ ಹೇಳ್ಬೋದು. ಸೊ ಅದೆಲ್ಲ ನಾವು ಕ್ಯಾರ್ ಮಾಡೋದಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಡಿ. ಸೊ ಇವತ್ತಿನ ವಿಡಿಯೋ ಒಂಥರ ಸ್ಪೆಷಲ್. ಯಾಕಂತ ಹೇಳಿದರೆ, ಇವತ್ತಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಇಯರ್ ಕಂಪ್ಲೀಟ್ ಆಗಿದೆ. ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು October 21, 2022 ಅಲ್ಲಿ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಕಾರಣ ಏನು, ಜೊತೆಗೆ ನಾನು ಯಾವುದರಲ್ಲಿ ಎಡಿಟ್ ಮಾಡ್ತೇನೆ, ಮತ್ತು ಕಂಟೆಂಟನ್ನು ಹೇಗೆ ಕ್ರಿಯೇಟ್ ಮಾಡ್ತೇನೆ, ಆ್ಯಂಡ್ ಮಂತ್ಲಿ ಇನ್ಕಮ್ ಎಷ್ಟು, ಸೊ ಯಾವ ರೀತಿಯಲ್ಲಿ ಯೂಟ್ಯೂಬಲ್ಲಿ ಅರ್ನ್ ಮಾಡ್ಬೋದು, ಆ್ಯಂಡ್ ನಾನು ತಮ್ಲೈನ್ ಎಲ್ಲ ಹಾಕ್ತೇನೆ. ತುಂಬ ಜನ ಕೇಳ್ತಾ ಇದ್ರಿ ಯಾವುದರಲ್ಲಿ ತಮ್ಲೈನ್ ಮಾಡೋದು, ಪೋಸ್ಟರಲ್ಲಿ ಮಾಡೋದು ಅಂತ. ಎಲ್ಲ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಸೊ ಬನ್ನಿ, ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿಕ್ಕೆ ಕಾರಣ ಏನು ಅನ್ನುವಂತಹ ಒಂದು ಪ್ರಶ್ನೆ. ಸೊ ಏನಕ್ಕೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರ್ಬೋದು, ಸ್ಟಾರ್ಟಿಂಗಿಂದ ವಿಡಿಯೋ ನೋಡ್ತಾ ಇರುವವರಿಗೆ ಗೊತ್ತಿರ್ಬೋದು, ಸುವರ್ಣ ಸೂಪರ್ ಸ್ಟಾರಿಗೆ ನಾನು ಹೋಗಿದ್ದೆ. ಸೊ ಅದಕ್ಕಿಂತ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವೊಂದಿಷ್ಟು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು, ಅದರ ಇದಂತ. ನಾನು ಇಲ್ಲದ್ರೆ ಯೂಟ್ಯೂಬ್ ನೋಡೋದು ತುಂಬ ಕಡಿಮೆ. ಈ ವ್ಲಾಗ್ ಆಗಿರ್ಬೋದು, ಮತ್ತು ಕೆಲ ಕಂಟೆಂಟ್ ಅದು ಇದನ್ನು ನಾನು ನೋಡೋದೇ ಇಲ್ಲ, ತುಂಬ ಕಡಿಮೆ. ನಾನು ನೋಡಿದರೆ ಏನು, ಟಿ ವಿಯಲ್ಲಿ ಬರುವಂಥ ರಿಯಾಲಿಟಿ ಶೋ ಅಂಥದ್ದನ್ನೆಲ್ಲ ನೋಡ್ತೇನೆ ಅಷ್ಟೇ. ಸೊ ತುಂಬ ಕಡಿಮೆ ನಾನು ಮೊಬೈಲಲ್ಲಿ ಯೂಟ್ಯೂಬೆಲ್ಲ ನೋಡೋದು. ಸೊ ಹಾಗಾಗಿ ನೋಡ್ತಾ ಇರಬೇಕಾದ್ರೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಡ್ತಿದ್ದೆ, ಅದಕ್ಕೆ ಅಷ್ಟೆಲ್ಲ ವ್ಯೂಸ್ ಇದೆ. ಆ್ಯಂಡ್ ಜಸ್ಟ್ ನೋಡುವ ಯೂಟ್ಯೂಬಿಂದ ಎಲ್ಲ ಬೆನಿಫಿಟ್ ಇದೆ ಅಂತ ನೋಡುವಾಗ ತುಂಬ ಒಂದು ನನಗೆ ಈ ವ್ಲಾಗ್ ಅದು ಇದು ಅಂತೆಲ್ಲ ತುಂಬ ಇದಾಯಿತು. ನನಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಚಾನಲ್ ಸ್ಟಾರ್ಟ್ ಮಾಡುವ ಅಂತ ಆಯಿತು. ಯಾಕಂತ ಹೇಳಿದರೆ, ನಾನು ಕೂಡ ಒಂದು ಮೀಡಿಯಾದಲ್ಲಿ ಇರೋದ್ರಿಂದ ನನ್ನದು ಏನಾದರೂ ಓನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಏನು ಹೇಳಬೇಕು ಅಂತ ಅನಿಸುತ್ತೆ, ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಅದನ್ನು ಶೇರ್ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ವಿಚಾರ ನನ್ನ ಮೈಂಡಿಗೆ ಬಂತು. ಸೊ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ನೀವು ನನ್ನ ಅಕೌಂಟಲ್ಲಿ ಅಬೌಟ್ ನೋಡಿದರೆ, ಅಂದರೆ ಯೂಟ್ಯೂಬ್ ಅಕೌಂಟಲ್ಲಿ ಅಬೌಟ್ ನೋಡಿದರೆ 2016 ಅಕೌಂಟ್ ಆಗಿದೆ. ಬಟ್ ನಾನು ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿರೋದು October 21, 2022 ಅಲ್ಲಿ. ಸೊ ಹೆಸರೇನಿಡುವ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ, ಇನ್ಫಾರ್ಮೇಷನ್ಗೆ ರಿಲೇಟೆಡ್ ಹೆಸರಿಟ್ಟರೆ ಬರೀ ಇನ್ಫಾರ್ಮೇಷನ್ ಮಾತ್ರ ಕೊಡಬೇಕಾಗುತ್ತೆ. ಅದೇ ಒಂದು ಕ್ಯಾಚಿ ಏನಾದರೂ ಟೈಟಲ್ ಇಟ್ಟರೆ, ಸೊ ಎಲ್ಲ ವೀಡಿಯೋಸ್ಗಳನ್ನು ಹಾಕ್ಬೋದು, ಅಡಿಗೆಗೆ ಸಂಬಂಧಪಟ್ಟದಾಗಿರ್ಬೋದು, ಬ್ಲಾಗ್ ಆಗಿರ್ಬೋದು, ಅದೆಲ್ಲವನ್ನು ಹಾಕ್ಬೋದು. ಸೊ ಅದಕ್ಕೋಸ್ಕರ ನಾನು ವಿಜಯ್ ಕವಿತಾಸ್ ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದರೆ, ನನ್ನ ಹೆಸರೇ ಅಲ್ವಾ, ಸೊ ಏನು ಬೇಕಾದರೂ ಮಾಡ್ಕೋಬೋದು ಅಂತ. ಆ್ಯಂಡ್ ತುಂಬ ಜನ ಸ್ಟಾರ್ಟಿಂಗಲ್ಲಿ ಸಪೋರ್ಟ್ ಮಾಡಿದರು. ಒಂದು ಹೇಳಲೇಬೇಕು ನಿಮಗೆ, ನಾನು ಫಸ್ಟ್ ವೀಡಿಯೋ ಮಾಡಿದ್ದು ಸುವರ್ಣ ಸೂಪರ್ ಸ್ಟಾರಿಗೆ ಸೆಲೆಕ್ಟ್ ಆಗೋದು ಹೇಗೆ ಅಂತ. ನೆಕ್ಸ್ಟ್ ವೀಡಿಯೋ ಮಾಡಿದ್ದು ನಾನು ಆ್ಯಂಕರಿಂಗ್ ಟಿಪ್ಸ್ ಬಗ್ಗೆ, ಅದು ಕೂಡ ತುಂಬ ಕಡಿಮೆ ಇತ್ತು ಯೂಟ್ಯೂಬ್ ಚಾನಲಲ್ಲಿ. ಸೊ ಅದಕ್ಕೋಸ್ಕರ ನಾನು ಆ್ಯಂಕರಿಂಗ್ ಟಿಪ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟೆ. ನೆಕ್ಸ್ಟ್ ಏನಾದರೂ ಡಿಫ್ರೆಂಟಾಗಿ ಮಾಡುವ ಅಂತ ಆಯಿತು. ಈ ವ್ಲಾಗ್ ಎಲ್ಲ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ಬಟ್ ಏನಾದರೂ ಕಾಮಿಡಿ ಮಾಡುವ ಅಂತ ಆಯಿತು ನನಗೆ. ಅಂದರೆ ಈಗ ಈ ಸಚಿನ್ ಅವರೆಲ್ಲ ಇದ್ದಾರಲ್ವ, ನಮ್ಮದು ಗ್ರೂಪ್ ಇದೆ. ಸೊ ಅವರು, ಸಚಿನ್ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ಈ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ವ, ಕಾಮಿಡಿ ಕಂಟೆಂಟ್ ಕ್ರಿಯೇಟ್. ಸೊ ಆ ಟೈಮಲ್ಲಿ ನಾನು ಹೇಳಿದವ್ರ ಹತ್ರ, ನೀವು ತುಂಬ ಫನ್ ಇರುತ್ತಲ್ವ, ತುಂಬ ಎಂಜಾಯ್ ಮಾಡ್ತಿರಲ್ಲ, ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಒಂದು ವಿಡಿಯೋ ಮಾಡ್ತೇನೆ ಅಂತ. ನನ್ನ ವ್ಲಾಗ್ ಅಂತ ಹೇಳಿ ಮಾಡಿದಲ್ಲ. ಸೊ ಆ ಟೈಮಲ್ಲಿ ನೋಡಬೇಕಾದ್ರೆ ತುಂಬ ಜನ ಬಂದರು ಅಲ್ಲಿಗೆ. ತುಂಬ ಜನ ಅಂತ ಹೇಳಿದ್ರೆ ಒಂದು 10-15 ಜನ ಇದ್ದರು ಅಲ್ಲಿ ವಿಡಿಯೋಗೆ ಮಾಡಿದಾಗ. ಅಂದರೆ ಈ ಕಾಂತಾರ ಫಿಲ್ಮ್ ಬಂದದಷ್ಟೇ, ಈ ಶಿವಲೀಲಾ ಅವರ ಒಂದು ಕಾನ್ಸೆಪ್ಟ್ಗೆ ಕಾಂಪಿಟೇಷನ್ ನಡೀತಾ ಇತ್ತು, ವಿಡಿಯೋ ಮಾಡಿದ್ರು. ಸೊ ಅದಕ್ಕೋಸ್ಕರ ಅವ್ರು ವಿಡಿಯೋ ಮಾಡಲಿಕ್ಕೆ ಬಂದಿದ್ರು. ನನಗೆ ಅದು ಪ್ಲಸ್ ಪಾಯಿಂಟ್ ಆಯಿತು. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಆ ಟೈಮಲ್ಲಿ ರಂಜಿತಾ ಗೌಡ, ನಿಮಗೆ ಗೊತ್ತಿರ್ಬೋದು ಯೂಟ್ಯೂಬ್ ಚಾನಲ್, ರಂಜಿತಾ ಗೌಡ ಬಂದಿದ್ದರು. ಸೊ ನನಗೆ ಅವರ ಪರಿಚಯನೇ ಇಲ್ಲ. ಆ್ಯಂಡ್ ಅವರು ಅಷ್ಟು ದೊಡ್ಡ ಯೂಟ್ಯೂಬರ್ ಅಂತ ಅನ್ನುವಂಥದ್ದು ಕೂಡ ನನಗೆ ಗೊತ್ತಿರಲಿಲ್ಲ. 30,000 ಸಬ್ಸ್ಕ್ರೈಬ್ ಎಬೋ ಇತ್ತು ಆವಾಗಲೇ, ಅಂದರೆ 1 ವರ್ಷಕ್ಕಿಂತ ಮುಂಚೆ, ಈಗ ಜಾಸ್ತಿ ಆಗಿದೆ. ಸೊ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅಂದರೆ ನಾನು ದೊಡ್ಡ ಮೈಕೆಲ್ಲ ಇಟ್ಕೊಂಡು ಈ ಸ್ಟಾರ್ಟ್ ಮಾಡುವ ಅಂತ ಹೇಳಿ, ಅವರೆಲ್ಲ ನಾರ್ಮಲ್ ಆಗಿ ಮಾಡ್ತಿದ್ದಾರೆ. ಸೊ ನಾನು ಸ್ವಲ್ಪ ಓವರ್ ಮಾಡಿದ್ನ ಅಂತ ನನಗೆ ಅನಿಸಿತ್ತು. ಆ್ಯಂಡ್ ನನಗೆ ಅವರೆಲ್ಲ ಯೂಟ್ಯೂಬ್ ಚಾನಲ್ ಅಷ್ಟು ದೊಡ್ಡ ಯೂಟ್ಯೂಬರ್ ಹಾಗೆ ಗೊತ್ತಿಲ್ಲ, ನಾನು ನಾರ್ಮಲ್ ಆಗಿದ್ದೆ. ಬಟ್ ಆ ಟೈಮಲ್ಲಿ ನನ್ನನ್ನು ಕೂಡ ಮೆನ್ಷನ್ ಮಾಡಿದರು ಅವರು ಯೂಟ್ಯೂಬ್ ಚಾನಲಲ್ಲಿ. ಸೊ ನನಗೆ ತುಂಬ ಖುಷಿ ಆಯಿತು. ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿದ್ದರೂ ಕೂಡ ಒಂದು ಚೂರು ಆ್ಯಟಿಟ್ಯೂಡ್ ಇಲ್ಲ, ನಮ್ಮನ್ನು ಕೂಡ ಮೆನ್ಷನ್ ಮಾಡಿದ್ರಲ್ವ ಅಂತ. ಆ್ಯಂಡ್ ನನಗೆ ಹೇಗೆ ಫೇಸ್ ಕೊಡೋದು, ಹೇಗೆ ವ್ಲಾಗ್ ಮಾಡೋದು, ಹೇಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಏನು ಕೂಡ ಗೊತ್ತಿರಲಿಲ್ಲ. ಸೊ ಆಗ ಹೆಲ್ಪ್ ಮಾಡಿದ್ದು ಇಟ್ಸ್ ಹಿತು ಮ್ಯಾಂಗ್ಳೂರು ವ್ಲಾಗ್ಸ್, ಆ ಚಾನಲ್ನ ಹಿತ್ತು ಮಂಗಳೂರು ಅಂತ ಹೇಳಿ. ಸೊ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವ್ಲಾಗ್ ಮಾಡಿರುವಂಥದ್ದು.
ಸೊ ನೀವು ನಾನು ಅದರ ಬಗ್ಗೆ ಒಂದು ಪ್ರೋಮೋ ಇದೆ, ಅದನ್ನು ಹಾಕ್ತೇನೆ ನಿಮಗೆ. ನಮ್ಮೇರು ಮುಳ್ಳುಳ್ಳೇರು ಇಲ್ಲ ಮಸ್ತ್ ಗುದ್ದ್ಯಾರು ಎಂಕೆ ಗುದ್ದ್ಯ ಒಂದುಳ್ಳೇರು ಇಂಚ ಬೆಂಜ್ ಕಾರ್ದಾಗ ಅದಂತು ನನ್ನ ಕಾರವು ಆರ್ನ ದೊಂಡೆನುಂಡು ಲೋಪಂಡ ಅಲ್ಲ ಅರ್ಟಗ್ ಎನ್ನ ಅರ್ಟಗ್ ಅಟಿಚ್ಚೈ ನಮ್ಮನ್ನು ಬಿಟ್ಬೇಡಿ ಸರ್ ನಾವಿಲ್ಲ ಏನು ವಿಡಿಯೋ ನಿಲ್ಸಿ ಆಮೇಲೆ ಮಾತಾಡೋಣ. ಅದರ ಲಿಂಕ್ ಕೂಡ ಹಾಕ್ತೇನೆ, ಸೊ ಮಿಸ್ ಮಾಡದೆ ನೋಡಿ. ಸೊ ತುಂಬ ಎಂಜಾಯ್ಮೆಂಟ್ ಮಾಡಿದಂತಹ ಒಂದು ಬ್ಲಾಗ್, ಫಸ್ಟ್ ಬ್ಲಾಗ್. ಆ ಬ್ಲಾಗಿಗೆ ತುಂಬ ವ್ಯೂಸ್ ಕಂಡಿತ್ತು, ಅದಕ್ಕೋಸ್ಕರ ನಂಗಾಯಿತು ಇನ್ಫಾರ್ಮೇಷನ್ಗೆ ತುಂಬ ವ್ಯೂಸ್ ಕಡಿಮೆ, ಅದೇ ನಾವೇನಾದರೂ ವ್ಲಾಗ್ ಎಂಜಾಯ್ಮೆಂಟ್ ಇದ್ದರೆ ತುಂಬ ವ್ಯೂಸ್ ಇರುತ್ತಲ್ಲ ಅಂತ ಸೊ ಕಂಟಿನ್ಯೂ ಮಾಡ್ತಾ ಹೋದೆ. ಫಸ್ಟ್ ನಾನು ತುಳುವಲ್ಲಿ ಮಾಡ್ತಾ ಇದ್ದೆ, ಆ್ಯಂಡ್ ನನಗೆ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇದ್ದದ್ದು ಈ ಮಡಿಕೇರಿ ಸೈಡ್. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿಂದ ಮಡಿಕೇರಿ ಸೈಡ್ನವರೆಲ್ಲ ತುಂಬ ನನಗೆ ಕಾಂಟ್ಯಾಕ್ಟ್ ಇದ್ದರು. ಅವರೆಲ್ಲ ಹೇಳಿದರು ನಮಗೆ ಅರ್ಥ ಆಗಲ್ಲ, ಪ್ಲೀಸ್ ಕನ್ನಡದಲ್ಲಿ ಮಾಡಿ ಅಂತ. ಸೊ ಅವರಿಗೋಸ್ಕರ ನೆಕ್ಸ್ಟ್ ಕನ್ನಡದಲ್ಲಿ, ತುಳುವರಿಗಂತೂ ಕನ್ನಡ ಬರುತ್ತೆ ಅಲ್ವಾ, ಸೊ ಕನ್ನಡದಲ್ಲಿ ಮಾಡ್ತಾ ಬಂದೆ. ಸೊ ಫಸ್ಟಿಗೆ ವ್ಯೂಸ್ ತುಂಬ ಇತ್ತು. ನೆಕ್ಸ್ಟ್ ವ್ಯೂಸ್ ಯಾಕೆ ಡೌನ್ ಆಯಿತು ಇದಕ್ಕೆ ಕೂಡ ನಾನು ಆನ್ಸರ್ ಮಾಡ್ತೇನೆ. ಏನಂತ ಹೇಳಿದ್ರೆ, ಈಗ ನಾವು ಸ್ಕ್ರೋಲ್ ಮಾಡ್ತಾ ಹೋಗ್ತೇವೆ ಯೂಟ್ಯೂಬಲ್ಲಿ, ಆಗ ನಾವು ನೋಡ್ತೇವಲ್ವ, ಅದಕ್ಕೆ ವ್ಯೂಸ್ ಕೌಂಟ್ ಆಗೋದಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ತುಂಬ ಜನ ನೋಡ್ತಾರೆ, ವ್ಯೂಸ್ ಕಡಿಮೆ ಬರುತ್ತೆ ಅಂತ ಹೇಳೋದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಪರವಾಗಿಲ್ಲ, ಇನ್ನು ನೆಕ್ಸ್ಟ್ ಗ್ರೋತ್ ಆಗ್ಬೋದು. ಯಾಕಂದರೆ ನಾನು ವೀಡಿಯೋಸ್ ಹಾಕೋದು ತುಂಬ ಕಡಿಮೆ. ಈಗ ನೋಡಿ, 2 ದಿನಕ್ಕೊಮ್ಮೆ ವೀಡಿಯೋ ಹಾಕ್ತಾ ಇದ್ರೆ, ಸಡನ್ನಾಗಿ 3-4 ದಿನ ವೀಡಿಯೋ ಹಾಕಿಲ್ಲ ಅಂತ ಹೇಳಿದ್ರೆ ಸಡನ್ ವ್ಯೂಸ್ ಎಲ್ಲ ಡೌನ್ ಆಗುತ್ತೆ. ಈಗ ನೋಡಿ, ನನಗೆ 2777 ಈಗ ನಾನು ವೀಡಿಯೋ ಮಾಡ್ತಿದ್ದೇನಲ್ವಾ, ಸೊ ಈಗ ಇರುವಂಥದ್ದು 2777 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅಷ್ಟು ವ್ಯೂಸ್ ಬರೋದಿಲ್ಲ ಪ್ರತಿಯೊಂದು ವೀಡಿಯೋದಕ್ಕೆ. ಸಬ್ಸ್ಕ್ರೈಬರ್ಸ್ ಇರ್ತಾರೆ, ವೀಡಿಯೋಸ್ ಕಡಿಮೆ ಬರೋದು. ಓಕೆ, ಈಗ ಅದೆಲ್ಲ ಬಿಡುವ. ಯಾವುದರಲ್ಲಿ ನಾನು ಎಡಿಟಿಂಗ್ ಮಾಡೋದು ಅಂತ, ಈ ವಿಡಿಯೋನ ಆದಷ್ಟು ಶಾರ್ಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಪಟ ಅಂತ ಹೇಳ್ಕೊಂಡು ಹೋಗ್ತೇನೆ. ಸೊ ಯಾವುದ್ರಲ್ಲಿ ಎಡಿಟ್ ಮಾಡುವ ಅಂತ, ನಾನು ಇನ್ಶಾರ್ಟ್ ಆ್ಯಪ್ ಬಿಟ್ಟರೆ ಬೇರೆ ಯಾವುದ್ರಲ್ಲಿ ಕೂಡ ಎಡಿಟ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಎಡಿಟಿಂಗ್ ಅಷ್ಟು ಗೊತ್ತಿಲ್ಲ. ನನಗೆ ಎಷ್ಟು ಮಟ್ಟಿಗೆ ಗೊತ್ತಾಗುತ್ತೋ ಸೊ ಅಷ್ಟು ಮಾಡ್ತಿದ್ದೇನೆ ಅಷ್ಟೇ. ಫಸ್ಟಿಂದ ಬಂದು ಇವಾಗಲೂ ತನಕ ನಾನು ಇನ್ಶಾರ್ಟ್ ಬಿಟ್ಟು ಬೇರೆ ಯಾವುದೇ ಆ್ಯಪಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿಲ್ಲ. ಪ್ರತಿಯೊಂದು ವ್ಲಾಗ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ವಿಚಾರಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಮಾಡೋದು ಇನ್ಶಾರ್ಟ್ ಆ್ಯಪಲ್ಲಿ. ಅದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ತುಂಬ ಅಪ್ಡೇಟ್ಸ್ ಇದೆ, ಅದಕ್ಕೋಸ್ಕರ ನನಗೆ ಅದರಲ್ಲಿ ಪರ್ಫೆಕ್ಟ್ ಆಗೋದು ಅಥವಾ ಕಂಫರ್ಟೇಬಲ್ ಆಗೋದು. ಸೊ ಅದಕ್ಕೋಸ್ಕರ ನಾನು ಅದೇ ಆ್ಯಪಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ್ಯಂಡ್ ತಮ್ಲೈನ್ ನನ್ನ ಆಲ್ಮೋಸ್ಟ್ ಕಾನ್ವಾ ಅನ್ನುವಂಥ ಒಂದು ಆ್ಯಪ್ ಇದೆ, ಸೊ ಅದರಲ್ಲಿ ಮಾಡ್ತೇನೆ. ಬಿಟ್ಟರೆ ಪಿಕ್ಸೆಲ್ ಲ್ಯಾಬ್ ಆ್ಯಂಡ್ ಪಿಕ್ಸಾರ್ಟ್ ಇಂಥದ್ದೆಲ್ಲ ಇದೆ ಅಲ್ವಾ, ಸೊ ಅದರಲ್ಲಿ ಸಣ್ಣ ಪುಟ್ಟ ಇದಿದ್ರೆ ನಾನು ಅದರಲ್ಲಿ ಮಾಡ್ಕೊಂಡು ಹೋಗ್ತೇನೆ. ಸಿಂಪಲ್ ಆಗಿ ನಾನೇನು ದೊಡ್ಡ ತಮ್ಲೈನೆಲ್ಲ ಮಾಡೋದು, ನನಗೆ 5-10 ನಿಮಿಷದಲ್ಲಿ ತಮ್ಲೈನ್ ಕೂಡ ಆಗುತ್ತೆ. ನೆಕ್ಸ್ಟ್ ಏನು, ತುಂಬ ಜನ ತುಂಬ ಕ್ವಶನ್ ಕೇಳಿದ್ರು. ಸೊ ನೆನಪಿಗೆ ಬರ್ತಾ ಇಲ್ಲ, ನೆನಪಿಗೆ ಬಂದದನ್ನೇ ಹೇಳ್ತಾ ಹೋಗ್ತೇನೆ. ಆ್ಯಂಡ್ ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. ಸೊ ನಿಮಗೆ ಗೊತ್ತಿರ್ಬೋದು, ಮೊದಲು 4000 ವಾಚರ್ ಕಂಪ್ಲೀಟ್ ಆಗಬೇಕಿತ್ತು, ಪ್ಲಸ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಮಾತ್ರ ಮೊನಿಟೈಸ್ಗೆ ಆನ್ ಆಗೋದು. ಅಲ್ಲಿವರೆಗೆ ಯಾವುದೇ ರೀತಿಯ ಇನ್ಕಮ್ ಇರೋದಿಲ್ಲ. ನನಗೆ ಫಸ್ಟ್ ವೀಡಿಯೋಗೆಲ್ಲ ಏನಿತ್ತು ಅದಕ್ಕೆ ಯಾವುದೇ ರೀತಿ ಇನ್ಕಮ್ ಇಲ್ಲ. ಯಾಕಂತ ಹೇಳಿದ್ರೆ ಮೊನಿಟೈಸ್ ಆದ ನಂತರ ಯಾವುದೆಲ್ಲ ವೀಡಿಯೋಸ್ ಹಾಕಿದ್ದೇನೆ, ಸೊ ಅದಕ್ಕೆ ಜಾಸ್ತಿ ಇನ್ಕಮ್ ಇರುತ್ತೆ ನನಗೆ. ಅಂದರೆ ಮೊನಿಟೈಸ್ಗೆ ಮೊದಲು ಹಾಕಿದಂಥ ವೀಡಿಯೋಸ್ಗೆ ತುಂಬ ವ್ಯೂಸ್ ಇತ್ತು. ಯಾವಾಗ ಮೊನಿಟೈಸ್ ಆನ್ ಆಯಿತಾ, ಸೊ ಆನಂತರ ವ್ಯೂಸ್ ಎಲ್ಲ ಕಡಿಮೆ ಆಯಿತು. ಆದರೂ ಕೂಡ ಈಗ 1 ಇಯರ್ ಆಯಿತು, ನಾನು ವಾರಕ್ಕೆ 1 ಆ ಥರ ವೀಡಿಯೋ ಮಾಡ್ಬೋದು. ನೀವೇ ಅನ್ಕೊಡಿ, ವಾರಕ್ಕೆ 1 ಆದರೆ ತಿಂಗಳಿಗೆ 4-5 ವೀಡಿಯೋ ಹಾಕುತ್ತೆ. ಸೊ ಎಷ್ಟು ಬರಲಿಕ್ಕೆ ಚಾನ್ಸ್ ಇದೆ. ಸೊ ದಿನ ಹಾಕ್ತಿದ್ರೆ, ದಿನ ವ್ಲಾಗ್ ಮಾಡ್ತಾಯಿದ್ರೆ ಖಂಡಿತ ಮಂತ್ಲಿ ಇನ್ಕಮ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈಗ ನನಗೆ ಆಲ್ಮೋಸ್ಟ್ 60% ಕಂಪ್ಲೀಟ್ ಆಗಿದೆ. ನಿಮಗೆ ಗೊತ್ತಿರ್ಬೋದು, $100 ಕಂಪ್ಲೀಟ್ ಆದರೆ ಮಾತ್ರ ನಮ್ಮ ಅಕೌಂಟಿಗೆ ಯೂಟ್ಯೂಬ್ ಕಡೆಯಿಂದ ಹಣ ಬರುತ್ತೆ. ನನ್ನದು ಈಗ $60 ಕಂಪ್ಲೀಟ್ ಆಗಿದೆ ಅಷ್ಟೇ, ಇನ್ನೂ $40 ಆಗಬೇಕು. ನಾನು ದಿನ ವೀಡಿಯೋಸ್ ಹಾಕಿದರೆ ಈ ಮಂತಲ್ಲೇ ಕಂಪ್ಲೀಟ್ ಆಗ್ಬೋದು ಅಥವಾ ನೆಕ್ಸ್ಟ್ ಮಂತಲ್ಲಿ ಕಂಪ್ಲೀಟ್ ಆಗ್ಬೋದು. ಬಟ್ ನಾನು ತುಂಬ ವೀಡಿಯೋಸ್ ಕಡಿಮೆ ಹಾಕೋದ್ರಿಂದ ಸ್ವಲ್ಪ ಡಾಲರ್ ಕೂಡ ಕಡಿಮೆ ಆಗ್ತಾ ಇದೆ. ಜಾಸ್ತಿ ಹಾಕಿದಾಗೆ ಜಾಸ್ತಿ ಆಗುತ್ತೆ, ಅದರಲ್ಲಿ ಯಾವುದೇ ಇದಿಲ್ಲ. ಹಾಕ್ಬೋದು, ವೀಡಿಯೋ ಹಾಕ್ಬೋದು, ಬಟ್ ನನಗೆ ಈ ಕೆಲಸ ಅದು ಇದು ಅಂತ ಹೇಳೋದು ಬಿಸಿ ಆಗುತ್ತೆ, ಅದಕ್ಕೋಸ್ಕರ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ನವಂಬರ್ ಮಂತಿಂದ ನವಂಬರ್ ಮಂತಿಂದ ಖಂಡಿತ ಪ್ರತಿದಿನ ಆಗಿಲ್ಲ ಅಂತ ಹೇಳಿದ್ರು 2 ದಿನಕ್ಕೊಮ್ಮಾದರೂ ವೀಡಿಯೋ ಹಾಕೇ ಆಗ್ತೇನೆ. ಅದು ಕೂಡ ಎಂಟರ್ಟೈನ್ ಆಗಿರುವಂಥ ವೀಡಿಯೋ ಹಾಕ್ತಾ ಇದ್ದೇನೆ. ಸೊ ಕೆಲವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಸೊ ಜನರಿಗೆ ಹೊಸತನ್ನ ಏನಾದರೂ ಪರಿಚಯ ಮಾಡಬೇಕು ಅಂತ ಹೇಳ್ಕೊಂಡು ತುಂಬ ಪ್ಲ್ಯಾನ್ ಮಾಡಿದ್ದೇನೆ. ಸೊ ಅದನ್ನೆಲ್ಲ ಆದಷ್ಟು ಬೇಗ ವೀಡಿಯೋಸ್ ಹಾಕ್ತೇನೆ. ಸೊ ಇಷ್ಟರವರೆಗೆ ಒಂದು ವೇಳೆ ಲೇಟ್ ಆಗಿದ್ದರೆ ಹಾಗಿದ್ದರೆ ಐ ಆಮ್ ವೆರಿ ಸಾರಿ. ಆ್ಯಂಡ್ ತುಂಬ ಜನ ಹೇಳಿದ್ರು ಕೂಡ, ಏನು ವೀಡಿಯೋ ಬರ್ತಾ 1-2-3 ದಿನ ಲೇಟ್ ಆದರೂ ಸಾಕು, ಏನು ವೀಡಿಯೋ ಬರ್ತಾ ಇಲ್ಲ, ಅಥವಾ ಬೇರೆಯವ್ರ ಹತ್ರ ಹೇಳೋದು
ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನೇಮ್ ಪಿಂಕಿ ಅಂತ, ಅವರು ಪೆಟ್ ನೇಮ್ ಕರೆಯೋದು. ಕವಿತಾ ಅಂತ ಯಾರಿಗೂ ಗೊತ್ತಿಲ್ಲ. ನಾನೇ ಪಿಂಕಿನ ವ್ಲಾಗ್ ಬೈಜಿ ಅಂತೆಲ್ಲ ಹೇಳ್ತಾ ಇದ್ರಂತೆ. ಆ್ಯಂಡ್ ಅವರೆಲ್ಲ ಟಿ ವಿಯಲ್ಲಿ ಕೂಡ ಹಾಕಿ ಯೂಟ್ಯೂಬನ್ನು ನೋಡ್ತಾ ಇದ್ರು. ಸೊ ತುಂಬ ಖುಷಿ ಆಗುತ್ತೆ. ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಕೆಲವರು ಹಿಂದೆಯಿಂದ ಏನೋ ಹೇಳ್ಬೋದು. ಸೊ ಅದರೆಲ್ಲ ನಾವು ಕ್ಯಾರ್ ಮಾಡೋದಿಲ್ಲ. ಏನು ಬೇಕು ಅದನ್ನು ತಗೊಂಡು ಇಷ್ಟರವರೆಗೆ ಮುಂದುವರಿತೇನೆ. ಫಸ್ಟಿಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ನಿಕ್ಕ ಬೋರ್ಡ ನಿಕ್ಕ ದಾಯಗ ಕಾಸು ಮಾಡ್ತಾರೆ ಕೋಪ ಹಾಕಿ. ನಾನು ನಿಜವಾಗಿ ಹಣ ಮಾಡಬೇಕು ಅನ್ನೋದು ಉದ್ದೇಶದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲಿಲ್ಲ. ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಿಮ್ಗೆ ಏನಾದರೂ ಇಂಥ ಕಂಟೆಂಟ್ ಬೇಕು ಅಂತ ಹೇಳಿದೆ ಅದನ್ನು ಕೂಡ ಹಾಕಿ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಖಂಡಿತ ಅದನ್ನು ವೀಡಿಯೋ ಮಾಡ್ತೇನೆ ಅಂತ ಹೇಳಿದ್ದೆ. ತುಂಬ ಜನ ಹೇಳಿದರೆ ಅದನ್ನು ವೀಡಿಯೋ ಮಾಡಿದ್ದೇನೆ ಕೂಡ. ಕೆಲವರು ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ನನಗೆ ಇನ್ಸ್ಟಾಗ್ರಾಮ್ ತುಂಬ ಮೆಸೇಜ್ ಬಂದು ಅಲ್ಲಿ ರಿಕ್ವೆಸ್ಟ್ ಮಾಡ್ತಾರೆ, ಇಂಥ ವೀಡಿಯೋ ಮಾಡಿ ಅಂತ. ಏನು ಪೋಸ್ಟ್ ಹಾಕಿದ್ರು ಕೂಡ ಅದಕ್ಕೆ ಅದೇ ಹೇಳ್ತಾರೆ. ಆ್ಯಂಡ್ ಖಂಡಿತ ಆದಷ್ಟು ಬೇಗ ವೀಡಿಯೋ ಮಾಡ್ತೇನೆ. ಆ್ಯಂಡ್ ಸೊ ಎಲ್ಲ ವಿಚಾರ ಹೇಳಿದ್ದೇನೆ ಅಂತ ಅಂದ್ಕೊಳ್ತೇನೆ. ಅದೇ ಇನ್ಕಮ್ ಹೇಳ್ತಾ ಇದ್ದಲ್ವಾ, ಬರ್ತಾ ಉಂಟಾ ಅಂತ. ಸೊ ಅದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿದೆ. ಯಾವ ಆ್ಯಪ್ ಅಂತ ಹೇಳಿದೆ, ಆ್ಯಂಡ್ ತಮ್ಲೈನಿಗೆ ಯಾವ ಆ್ಯಪ್ ಅಂತ ಹೇಳಿದೆ. ಆ್ಯಂಡ್ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ಅಷ್ಟೇ ಒಂದು ವೇಳೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಅಂತ ಇದ್ದರೆ ಫಸ್ಟಿಗೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ನಾನು ಸಜೆಸ್ಟ್ ಮಾಡೋದು ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್ ಅಂತ ಇದೆ ಅಲ್ವಾ. ಸೊ ಅವರದ್ದು ಆಲ್ಮೋಸ್ಟ್ ಅವರು ಪ್ರತಿದಿನ 2-3 ವೀಡಿಯೋ ಇರುತ್ತೆ ಯೂಟ್ಯೂಬಿಗೆ ಸಂಬಂಧಪಟ್ಟದ್ದು. ಸೊ ಅದಕ್ಕೋಸ್ಕರ ನಾನು ಅದನ್ನೇ ಫಾಲೋ ಮಾಡೋದು. ಸೊ ಅದಕ್ಕೋಸ್ಕರ ಅವರ ಒಂದು ಇದರಲ್ಲಿದೆ, ನೀವು ಯಾವ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಅಥವಾ ವ್ಯೂಸ್ ಹೇಗೆ, ಸಬ್ಸ್ಕ್ರೈಬರ್ಸ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು, ಅದೆಲ್ಲ ಅದರಲ್ಲಿದೆ ನಿಮಗೆ. ಸೊ ನೋಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಆ್ಯಂಡ್ ವಿಚಾರವನ್ನು ಹೇಳಬೇಕು, ಇಷ್ಟವರೆಗೆ ಸಪೋರ್ಟ್ ಮಾಡಿದ್ರಿ, ನನಗೆ ಬೆನ್ನು ಪ್ರೋತ್ಸಾಹಿಸಿದ್ರಿ. ತುಂಬ ಜನ ನನ್ನ ಲಾಗಲ್ಲಿ ಕೂಡ ಬಂದು ಅದು ಕೂಡ ನನಗೆ ಪ್ಲಸ್ ಪಾಯಿಂಟ್ ಆಗಿದೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಪ್ರತಿಯೊಬ್ಬರು ಕೂಡ, ಅಂದರೆ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು. ಕೆಲವರು ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿದ್ದಾರೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟಿಂದಾಗಿ ಇಷ್ಟರ ಮಟ್ಟಿಗೆ ಬರಲಿಕ್ಕಾಯಿತು. ಖಂಡಿತ ಇನ್ನು ನೆಕ್ಸ್ಟ್ ಇಯರ್ ಒಳಗೆ ಒಂದು ಟಾರ್ಗೆಟ್ ಇಟ್ಟಿದ್ದೇನೆ, ಅದಾದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ತೇನೆ ಅಂತ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.